ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಗುಡ್ ಫುಡ್ ಈಸ್ ಆಲ್ವೇಸ್ ಫೌಂಡೇಶನ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಆಹಾರ ಪದ್ಧತಿ ನಮ್ಮ ಜೀವನದ ಪರಿಪೂರ್ಣ ಸುಖ ಮತ್ತು ನೆಮ್ಮದಿಗೆ, ಶಾಂತಿಗೆ ಒಂದು ತಳಹದಿ ಅಂತ ಹೇಳ್ತಾರೆ. ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಹೆಲ್ದಿ ಫುಡ್ ರೆಡಿ ಆಗುತ್ತೆ, ಟೇಸ್ಟಿ ಫುಡ್ ರೆಡಿ ಆಗುತ್ತೆ, ಆ್ಯಂಡ್ ಏನಾದರೂ ಹೊಸತಾದಂತಹ ಫುಡ್ ರೆಡಿ ಆಗುತ್ತೆ, ರುಚಿ ಕೂಡ ಹಾಗೆಯೇ ಸಖತ್ತಾಗಿರುತ್ತೆ. ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ರುಚಿಯನ್ನು ಹೇಳ್ಕೊಡ್ಲಿಕ್ಕೆ, 2 ಸವಿರುಚಿಗಳನ್ನು ಹೇಳ್ಕೊಳ್ಳಿಕ್ಕೆ ಗೆಸ್ಟ್ ಆಗಿ ಶ್ರೀಮತಿ ಪ್ರೇಮಲತಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತು ಏನಿವತ್ತು ಪ್ರಿಪೇರ್ ಮಾಡ್ತಾರೆ ಬನ್ನಿ. ನಮಸ್ಕಾರ ಮೇಡಮ್. ಏನ್ ಚೊಲ್ಲಾರು? ಸೌಖ್ಯನೇ? ಒಲ್ತುರ್ದು ಬರೋದು ನೀರು? ಓಕೆ, ಆಶ್ರಯ ಕಾಲನಿ ಎಲ್ತದ್ದು ಬರೋದಿಲ್ಲ. ಸೊ ಹೆಂಗ್ ತೋಜುಂಡು ಅಡಿಗೆದ ವಿಷಯ ಮಸ್ತ್ ಪಳಗದ ಲೆಕ್ಕ ತೋಜುವರಿ ಕ್ಯಾಂಟೀನ್ ಮಾತಾಡ್ತಂಡೆ. ಸೊ ಇರು ಕುಕ್ಕಿಂಗ್ ಪುರ ಉಲ್ ಮಲ್ತೊಂದಿತ್ತ. ಓಕೆ, ಅಪ್ಪ ನನ್ನ ಪನ್ಪುನನೆ ಬಡ್ಸಿ ಬಿಡ್ಲೆ ಎಡ್ಡೆ ಕುಕ್ಕಿಂಗ್ ಮಲ್ಪುವರಂದ ಆಡಿದೆ ಅಪ್ಪಂಡ ಗೊತ್ತಾಗ್ಬಿಟ್ಟಿರೇನು ತೂನಾಗ ಎಂಚಿನ ಮಲ್ತೊಂದುಲ್ಲಾರ ಮೇಡಮ್ ಇನಿ ಓವು ರೆಸಿಪಿ ಬರೋದಿಲ್ಲ ಇಂಗ್ಲಿ ಲಾಂಗ್ ಪಂಡದ ಮಶ್ರೂಮ್ ಮತ್ತೆ ಮಶ್ರೂಮ್ ದ ಆಯ್ತಾ ಒಂಜಿ ಚಿಕನ್ ಪೊಡಿ ಪಾಡ್ದು. ಓಕೆ, ಅರುಣಾ ದಕ್ಕಲ್ನ ಚಿಕನ್ ದ ಪೊಡಿ ಪಾಡ್ದು ಗಮ್ಮತ್ತೊಂಜಿ ಲಾಂಗ್ ದ ಗಸಿ ಮಲ್ಪುಗತ್ತೆ. ಎಸ್, ಅಪ್ಪಂಡ ಸ್ಟಾರ್ಟ್ ಮಲ್ಪುಗ ದಾದ ಫಸ್ಟ್ ಪನ್ಲೆ ಫಸ್ಟ್ ಅವೇ ಲಾಮ್. ಓಕೆ, ಲಾಮನ್ನ ಬೇಯರ ದಿವಡ. ಓಕೆ, ಬೇಯರ ದಿವಡೆ ಒಂಚೂರು ಒಗ್ಗರಣೆ ಪಾಡ್ದು ಅಡಿಗೆ ಬೇಯದಿ. ಓಕೆ, ಈ ಲಾಮ್ ದ ಪಿರೌಡ್ ಬಾರಿ ಮಲ್ಲ ಒಂದು ಸ್ಟೋರಿ ಉಂಡತೆ ಪಂಡ ಗೊಬ್ಬರೋಡು ಮಾತಾಪಿ ವೈಟ್ ಆಪು ನಾವು ಅಂಡ ಗೊಬ್ಬರ ಆಡು ಇರ್ತಲೆ ವೈಟ್ ಆಪು ಹೆಚ್ಚ. ಓಕೆ ಓಕೆ, ಬುಕ್ ದಾದನ ಪನ್ಪರತೆ ತೆಡ್ಲು ಬನ್ನಗ ಲಾಮ್ ಬರ್ಪು ನಂಚ ದಾದನ ಸ್ಟೋರಿ ಉಂಡದೆ ನೆಕ್ ಎಣ್ಣೆ ಪಾಡ್ರ ಉಂಡೆ ಅಂದೆ ಎಣ್ಣೆ. ಓಕೆ, ಯಾವತ್ತೆ? ಓಕೆ, ಜೀರಿಗೆ ಪಾಡು. ಜೀರಿಗೆ ಪಾಡೋಡ. ಓಕೆ, ಎಸ್, ನೀರುಳ್ಳಿ ಅತ್ತೆ. ಓಕೆ, ಏತ್ ನೀರುಳ್ಳಿದ ತೊಂದರೆ ಆಕ್ಚುಲಿ ಏತ್ ಒಂಜಿ ಇಡಿಯಾ ಅತ್ ಒಂಜಿ ಕಪ್ಪದ ಇತ್ತೆ ಒಂಜಿ ಕಪ್ಪು ಐತೆ. ನಾನು ಆಕ್ಚುಲಿ ಮಶ್ರೂಮ್ ಹೆಲ್ತ್ಗೆ ಮಸ್ತ್ ಎಡ್ಡೆ ಬಾರಿ ಎಡ್ಡೆ. ಒಂದು ದಯಪನ ನಾ ಡೈಟ್ ಬೇತೆ ಬೇತೆ ರೆಸಿಪಿ ಮಲ್ಪೇರಿ, ಚೈನೀಸ್ ಮೆಕ್ಸಿಕನ್ ಫುಡ್ ಪೂರ ಮಸ್ತ್ ಮಲ್ಪೇರಿ. ಐಟೆಲ್ಲ ನಮ್ಮ ಊರದ ಸ್ಟೈಲ್ ಇಡ್ ಪೂರ ಇಂಚ ಗಸಿ ಪೂರ ಮಲ್ತನ ಒಂಚೂರು ರೆಡ್ ಹಾಕೋಣ. ಅಲ್ಲಿ ಮಾತ್ರ ಜಾಸ್ತಿ ಅವು. ಓಕೆ, ಸೊ ಈ ಮತ್ತೆ ನೀರುಳ್ಳಿದ ಕಲರ್ ಪೂರ ಒಂಚೂರು ಚೇಂಜ್ ಆಗಿ ಬರೋದು ಅದೇ. ಓಕೆ, ಒಂಚೂರು ಜೀರಿಗೆ ಪೌಡರ್ ಹಾಕಿದೆ. ಜೀರಿಗೆ ಓಕೆ, ಸೊ ಇದು ವನಸದೊಟ್ಟಿಗೆ ಎಡ್ಡೆ ಹಾಕಿದೆ ಅತ್ತು ಸೈಡ್ ಡಿಶ್ ಲೆಕ್ಕನೆ ಲೈಕ್ ಚಪಾತಿ ಚೋಕಪ್ ಓಕೆ ಇದೇ ಕನಸು ಮಲ್ಪುನದೆ. ಸೊ ಇಂಗ್ಲ ಸನ್ ಪ್ರೀಮಿಯಂ ದಕ್ಕಲ್ನ ಗೋಧಿದ ಪೊಡಿ ಬೈತಾನೆ. ಸೊ ಐತೊಟ್ಟಿಗೆ ಎಂದು ಬೆಸ್ಟ್ ಆವ ಅಂದದೆ ಚೋಕಪ್ ಚಪಾತಿ ಗದೆ. ಇಂದು ಆಯ್ ಬುಕ್ಕ ಬೇತೆ ನೆಕ್ಸ್ಟ್ ದಾದ ಪಾಡ್ರ ಮಶ್ರೂಮ್ ಪಾಡ್ರೆ ಡೈರೆಕ್ಟ್ ಫಸ್ಟ್. ಓಕೆ,
ಸೂಪರ್. ಉಪ್ಪು ಬಾರದು. ಓಕೆ. ಇಟ್ಟುಂಡು ಉಪ್ಪು ಮಲ್ಲತ್ತು ಉಪ್ಪು ಜಾಸ್ತಿ ಆನಂದ ಅಂಡಲ್ಲ ಉಪ್ಪು ಎಂಕ್ ಆಕ್ಚುಲಿ ಉಪ್ಪು ಜಾಸ್ತಿ ತಿನ್ನಲ್ಲ ಇಷ್ಟನೇ ಬೊಕ್ಕ ಅವು ನೀರು ಪಾಡುನೆ ಅಂತೆಲ್ಲ ಓಕೆ ಯಾವೆ ಬೇಯೋ ಓಕೆ ಆಕ್ಚುಲಿ ಐಟ್ ಮಶ್ರೂಮ್ ಉಡ್ಲ ಒಂಚೂರು ನೀರು ಬಿಟ್ಕೊಂಡತೆ ಅಂತೆ ಐತೆ ಎಷ್ಟೇ ಬಿಡ್ತಿದ್ವಿ ಓಕೆ ಮುಚ್ಚುದಿಯೋಡ ಅಂತ ಮುಚ್ಚಿದಿಲ್ಲ ಓಕೆ ಸರಿ ಇಂಚ ಅಪ್ಪಂಡ ಬೇಗ ಆಪನ ಅಂತ ಹೋಜು ನೀರು ಮೇನ್ ಇಂಗ್ರೀಡಿಯೆಂಟ್ ಆಯ್ನತ್ ಬೇಗ ಪಾಡ್ದಾರೆ ಬೇಗ ಆಪನ ಅದೇ ಸೊ ಇಲ್ಲಡು ಪುರ ಇತ್ತ ಇಂಚ ಬೈಯದ ಪುರ ಜೋಕುಲು ಸ್ಕೂಲು ಪುರ ಪೋದು ಉಪ್ಪುನಾಗ ಅತ್ತ ಇತ್ತ ಇಲ್ಲಡೆ ಒಳ್ಳೆ ಎಂಚ ಇರಿಟೇಟ್ ಆಪುಂಡೆ ಪುಂಡ ಅಕ್ಲಿನ್ ಪುರ ಒಂಜಿ ಮೇಂಟೈನ್ ಮಲ್ಪರ ಇತ್ತ ಮಸ್ತ್ ಜನಕ್ಕೆ ಎಪ್ಪ ವರ ಶಾಲೆ ಸುರ ಹತ್ತಿಜಿ ಬಂದು ಕೆಲವೇರು ಪಂಕ್ರಿ ಎಂಕಲ ಹಂಚಿನ ಮಗನ ಮಗಲ್ನ ಮಗಿಯಲ್ಲಿ ಆಯ್ನಲ್ಲ ಉಪ್ಪದ್ರ ರಜ್ಜನ ಉಳ್ಳೇರು ರಜ್ಜನ ಪುಲ್ಲಿನಕ್ಲೆ ಪುಲ್ಲಿನಕು ಓಕೆ ಎಂಚ ಕಿರ್ಕಿರಿ ಆಪುಂಡೆ ಇರೇಗ ಕಿರ್ಕಿರಿ ಅತ್ತ ಜೋಕುಲ್ ಹಂಚಿನ ಅತ್ತ ಉಪ್ಪದ್ರ ಉಪ್ಪದ್ರದ ಉಪ್ಪುಂಡದೆ ಅಂಡ ವರ ಶಾಲೆಗೆ ಪೋಯರ ನಂಡ ಬೊಕ್ಕ ಬೋರಾವ್ ಅಂದ ಉರು ಆಪುಂಡದೆ ಅಕ್ಲು ಇಂಚ ದಾಲನ ದಿನಾಲ ಇಲ್ಲಡು ಉಪ್ಪುನ ಇಂದು ಮಲ್ತು ಕೊರ್ಲೆ ದೊಡ್ಡ ಅವು ಮಲ್ತು ಕೊರ್ಲೆ ದೊಡ್ಡ ಅಂತ ಅನ್ಪುಜರೆ ದಾದ ಸ್ಪೆಷಲ್ ಮಲ್ಪಾರಿ ಇದು ಸ್ಪೆಷಲ್ ಅದ ದೋಸೆ ಇಡ್ಲಿ ಸಂಚಾದ ಪುನಗ ಜೋಕ್ಲಿಗೆ ಒಂಜಿ ಬಯ್ಯದ ಬಗೆ ಬಗೆತ ತಿಂಡ್ರೆ ತಿಕ್ಕುನಂದ ಅಂಡ ಅದೇ ಬಯ್ಯಗೆಂಚಿನಲ್ಲ ಅವ್ಡು ಕಾಂಡೆಲ್ಲ ಅವ್ಡು ಬಯ್ಯಲ್ಲ ಅವ್ಡು ಅಂದೆ ಅಂದೆ ಸೊ ಇಲ್ಲಡ ಅಡಿಗೆಗೆ ಪುರ ಹೆಲ್ಪ್ ಮಲ್ಪೇರೆ ಇತ್ತ ಇಲ್ಲಡೆ ಉಪ್ಪಿರ ಜೋಕುಲು ಜೋಕ್ಲು ತುಂಡು ಮಲ್ತು ಕಟ್ಟು ಮಲ್ತು ಕೊರ್ರೆ ದಾದಂಡಲ್ಲ ಉಪ್ಪಾಡು ಮತ್ತೆ ಯಾನೆ ಕಟ್ಟುವಂತ ಯಾನ್ಲ ಕಟ್ಟುವಂತ ಜೋಕುಲ ಕಟ್ಟುವಂತ ಒಕ್ಕ ಕಡೆಯರೆ ಮತ್ತೆ ಪಾನಿ ಮಲ್ಲ ಕಲ್ಲು ಓಕೆ 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 ಐತೆ ಉಪ್ಪಾಡು ಅಂತೂ ಕರೆಕ್ಟ್ ಬಾಯ್ಲ್ ಅವನು ಬರೋನುಂಡು ಇಂದು ಮಶ್ರೂಮ್ ಇಲ್ಲಡೆ ಮಲ್ತೀನಿ ಇಲ್ಲಡ ಹತ್ತು ಕಂತಿನಿ ಮಾರ್ಕೆಟ್ ಅದು ಓಕೆ ಉಪ್ಪಾಡು ಚಿಕನ್ ಅರುಣ ಮಸಾಲದ ಚಿಕನ್ ಪೌಡರ್ ಅದೇ ಓಕೆ ಚಿಕನ್ ಮಸಾಲ ಚಿಕನ್ ಮಸಾಲ ತುಲೆ ಈಗ ಪೌಡರ್ ತೂನಗಾನೆ ಗೊತ್ತಾಪುಜೆ ಎತ್ತು ಪ್ಯೂರಿಟಿ ಉಂಡು ತುಲೆ ನೆತ್ತ ಆ ಒಂದು ಇತ್ತದಂತೀರು ತರಿ ತರಿ ಆಯ್ನ ಹಂಚಿಂದ ಇಂದುಂಡತೆ ಟೆಕ್ಸ್ಚರ್ ಇಂದು ಎಡ್ಡೆ ಅರೋಮ ಕೊಡ್ತೀನಿ ಆಹಾ ಕಡಕ್ಕಾಯಿನ ಹಂಚಿಂದ ಒಂಜಿ ಅರುಣ ಮಸಾಲ ಪಾಡಿ ಬೊಕ್ಕ ನೆತ್ತ ಕಲರ್ಲ ಚೇಂಜ್ ಸ್ಮೆಲ್ಲ ಚೇಂಜ್ ಹಿಡಿದ ಬೊಕ್ಕ ಟೇಸ್ಟ್ಲ ಚೇಂಜ್ ಆಪುಂಡು ಸೊ ಒಂಜಿ ಈಗ ನೆಟ್ ಒಂಜಿ ಹೆಲ್ಪ್ ಆಪುಜೆ ಮಸಾಲ ರೆಡಿ ಉಪ್ಪು ನೆಡ್ದಾದ ಪೂರ ಐಟಮ್ ದಿಢೀರ್ ಆಪುನದೆ ಕರೆಕ್ಟ್ ಇಲ್ಲ ಇಂಚಿನ ನಿಕಲ್ನ ಇಂಚ ಬಂಗ ಕಮ್ಮಿ ಅವಡು ಪಂದೆ ಇಂಚಿಂದ ಮಸಾಲ ಇತ್ತು ನೆಡ್ದಾದ ಹೆಲ್ಪ್ ಪೂರ ಪೊಡಿ ಪಾಡ್ದೆ ಮನ್ಸು ಕಡೆನ ಬಂಗ ಪುನತಿ ಅದೇ ಎಂಚ ಉಂಡು ಅರುಣದಕ್ಲ ಮಸಾಲ ಸೂಪರ್ ಉಂಡು ಅದೇ ಕರೆಕ್ಟ್ ಅಂಡೆ ಬೇತೆ ದಾಲ ಪಾಡ್ರೆಜ್ಜಿ ಮುಗಿಂಡೆ ಓ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂಜಿ ಪಾಡ್ ನಂದಾಂಡ ಪೊರ್ಲುಲ ತೋಜುಂಡು ಎಡ್ಡೆ ಪರಿಮಳ ಬರ್ತದೆ ಪಾಡ್ಲೆ ಓಕೆ ಅಂಡೆ ಅಪ್ಪಂಡ ಈ ರೀತಿ ಬೇಲೆ ಮಲ್ತಾರೆ ಲಾಸ್ಟ್ ತಿರ್ಗಾದ್ಲ ಎಂಡಿಂಗ್ ಕೊರ್ರೆ ಯಾನ್ ಗೊತ್ತಾಗ್ತದೆ ಓಕೆ ಆಫ್ ಮಲ್ಪನೆ ಓಕೆ ದಾಲ ಪಾಡ್ರೆಜ್ಜದೆ ಓಕೆ ಡನ್ ಮತ್ತೆ ನನ್ನ ಸರ್ವ್ ಮಲ್ಪರೆ ಸೊ ಆಯ್ನಾತು ಫಾಸ್ಟ್ ಲಾಪುಂಡ ತೆಂದು ಸೂಪರ್ ಲಾಂಬುದ ಬೆಚ್ಚ ಬೆಚ್ಚ ಕಡಿ ಬೆಚ್ಚ ಬೆಚ್ಚ ಕಜಿಪ್ ರೆಡಿ ಅದೇ ಎಸ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಮಶ್ರೂಮ್ ಮಸಾಲ ದಿಢೀರಾಗಿ ರೆಡಿಯಾಗಿದೆ ತುಂಬಾ ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಮಾಡಿದ್ದಾರೆ ಅದರಲ್ಲೂ ಕೂಡ ನಮ್ಮ ಅರುಣ ಮಸಾಲ ಹಾಕಿ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡ್ಬನ್ನಿ ಮಶ್ರೂಮ್ ಮಸಾಲ ತಯಾರಿಸೋ ವಿಧಾನ ಮೊದಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ ನಂತರ ಹೆಚ್ಚಿದ ಟೊಮ್ಯಾಟೊವನ್ನು ಹುರಿದು ಮಶ್ರೂಮನ್ನು ಹುರಿಯಿರಿ ಆನಂತರ ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಿಸಿ ಮಶ್ರೂಮ್ ಬೆಂದ ನಂತರ ಅರುಣ ಚಿಕನ್ ಮಸಾಲ ಪುಡಿ ಹಾಕಿ ನೀರು ಆವಿಯಾಗುವವರೆಗೂ ಬೇಯಿಸಿ ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಈಗ ರುಚಿಕರ ಮಶ್ರೂಮ್ ಮಸಾಲ ಸವಿಯಲು ಸಿದ್ಧ.
ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು. ಇವತ್ತಂತೂ ಅಡುಗೆ ಮನೆಯಲ್ಲಿ ನನ್ಗೆ ಯಾಕೋ ಅಮ್ಮನ ಜೊತೆ ನಿಂತ್ಕೊಂಡ ಅಥವಾ ನಮ್ಮ ಮನೆಯಲ್ಲೇ ನಿಂತ್ಕೊಂಡು ಅಡುಗೆ ಮಾಡಿದಾಗ ಆಗ್ತಾ ಇದೆ. ಬಟ್ ಎನಿವೇ, ಸ್ವಲ್ಪ ಟ್ರೆಡಿಷನಲ್ ಸ್ಟೈಲಲ್ಲಿ ನೆಕ್ಸ್ಟ್ ರೆಸಿಪಿ ಯಾವುದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಷ್ಟೇ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಏನಿದು ರೆಡಿ ಆಗಿದೆ ಮಶ್ರೂಮ್ ಮಸಾಲ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ಜೊತೆ ಸಖತ್ತಾಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ರಸಮ್ ಬೇಕಾದರೆ ನಮ್ಮ ಅರುಣಾ ಮಸಾಲದವರ ಹುಡಿ ಯೂಸ್ ಮಾಡಿಕೊಂಡು ರಸಮ್ ಕೂಡ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮದ ಇನ್ನಿತರ ಸಹ ಪ್ರಾಯೋಜಕರು ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕೀಸ್. ಸೊ ಚಿಕ್ಕಿ ಪ್ರಿಯರಿಗೆ ಅಥವಾ ಸ್ವೀಟ್ ಪ್ರಿಯರಿಗಂತಲೇ ಹಾನ್ಬಾಲ್ ಚಿಕ್ಕೀಸ್ನವರ ಕಡೆಯಿಂದ ವೆರೈಟಿ ಆಫ್ ಫ್ಲೇವರ್ಡ್ ಚಿಕ್ಕೀಸ್ಗಳು ಬಂದಿದೆ. ಆರೆಂಜ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಪೆಪ್ಪರಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಫ್ಲೇವರ್ಡ್ ಚಿಕ್ಕೀಸ್ಗಳು ನಮಗೆ ಸ್ವೀಟಲ್ಲಿ ಒಂದು ರಿಚ್ನೆಸ್ ಅಂತ ಅಂದ್ಕೊಡುತ್ತೆ. ದಟ್ಸ್ ವಾಟ್ ಹಾನ್ಬಾಲ್ ಚಿಕ್ಕೀಸ್. ಆ್ಯಂಡ್ ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲ ಅಂತ ನೀವು ಕೇಳಿರ್ತೀರಾ. ಸೊ ಅದರ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂತ ಬಂದಿದೆ, ಅದು ಕೂಡ ಚಂದನ ಮತ್ತು ಎಲೋವೆರಾದ ಫ್ಲೇವರಲ್ಲಿ. ಆ್ಯಂಡ್ ಆಲ್ ದ ಸ್ಪಾನ್ಸರ್ಸಿಗೆ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ರೆಸಿಪಿ ನಾನು ಆಗಲೇ ಹೇಳಿದೆ ಟ್ರೆಡಿಷನಲ್ ಆಗಿರುವಂತಹ ನೆಕ್ಸ್ಟ್ ಫುಡ್ ಯಾವುದು ಅಂತ ಹೇಳಿ. ಓಕೆ ಮ್ಯಾಮ್, ಸೊ ಅಪ್ಪಂಡ ನೆಕ್ಸ್ಟ್ ರೆಸಿಪಿ ಪನ್ನೋದಿಲ್ಲ ರೀ ಸೋಯಾಬೀನ್ದ ಎಂಚಿನ ಇದು ಸುಕ್ಕ ಸೋಯಾಬೀನ್ ಸುಕ್ಕ. ಓಕೆ, ಸ್ಟಾರ್ಟ್ ಮಾಡ್ಬೇಕು ಮೇಡಮ್. ಎಂಚಿನ ಫಸ್ಟ್ ಬೇಯರದಿಯರಂದ್ರೆ ಓಕೆ. ಸೊ ಇದು ಪೂರ ನೆಕ್ ಪೂರ ಮಸಾಲ ಪೂರ ದಾಲ ರೆಡಿ ಮಲ್ಪರಿಜ್ಜೆ ಪೂರ ಪೊಡಿ ಯೂಸ್ ಮಾಡ್ತದೆ. ಪೊಡಿ ತಾರಾಯಿ ಕಡೆಯಾರುಂಡೆ. ಓಕೆ ಓಕೆ ಓಕೆ. ಸೊ ಎಣ್ಣೆ ಪಾಡ್ರೆ ಪ್ರದಾಲಿಜ್ಜೆ ಬರ್ಚದೆ ಒಗ್ಗರಣೆ ದೀಕನೆ ಬಂಡ. ಸೊ ಎಣ್ಣೆ ಪಾಡೋಡ. ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೋಯಾಬೀನ್ದ ಬೇತೆ ಬೇತೆ ವೆರೈಟಿ ಐಟಮ್ಸ್ ಮಲ್ಪರದೆ. ಚೈನೀಸ್ ಡವ್ ಪೂರ ಮೇನ್ ಉಪ್ಪುನು ಮತ್ತೆ ಐಟ್ಲ ಹೆಲ್ದಿಯೆಸ್ಟ್ ಕಂಟೆಂಟ್ ಉಂಡು. ದಾಲಾಪ್ ಜೊತೆ ಬೊಡ್ಚಾಂದಿನ ಪುರ ಪೊಡಿ ಪುರ ಪಾಡ್ದು ಮಲ್ಪರ ಬಲ್ಲಿ ಹೆಲ್ದಿ ಆದ ಉಪ್ಪುನಂಚಿಂದ ಬೊಕ್ಕ ಪ್ಯೂರಿಟಿ ಉಪ್ಪಿನಂಚಿಂದ ಪೊಡಿ ಪುರ ಪಾಡ್ದು ಮಲ್ತಾನೆ ಐತೆ. ಅದೇ ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಇಂದು ಪೂರ ಕಾಂಡೆ ಪೂರ ಬೇಲೆ ಪೋಪುನನ್ನಾಡ ಫಾಸ್ಟ್ ಮಲ್ಪುನನ್ನಾಡ ಬೇಗ ಮಲ್ಪೊಡೆ. ಅದೇ ಓಕೆ. ಇತ್ತ ಪೂರ ದಾದ ಪನ್ನನಾಡ ಪೂರೆಲ್ಲ ಅರ್ಜೆಂಟೆಡ್ ಆವಡು ಪನ್ನಾಗ ಏರ್ಲ ಕಡೆಯದು ಅವೇ ನಿಂದು ಮಲ್ಪದು ಜಪಡಾದು ಅಂಚು ಪೂರ ಮಲ್ಪರ ಹೋಗುದು ಐಟ್ಲ ಬೊಡ್ಚಿ ಮಲ್ಪರ. ಅಯ್ಯೋ ನನ್ನ ಕಡೆದ ಆತು ಏರ್ ಪೂರ ದೆಕ್ಕುನು ಕ್ಲೀನ್ ಮಲ್ಪನ ಪೂರ ಬೊಡ್ಚೆ ಪಂದು ರಪಕ್ಕ ಒಂದು ಪೊಡಿ ಪಾಡ್ದು ಕದಿಸ್ ಮಲ್ಪನ. ಸೋಯಾಬೀನ್ ಓಕೆ. ನೀರಿಡು ಪಾಡ್ದು ನೀರು ಲುಂಬುದು ಬೊಕ್ಕ ಪಾಡ್ದು. ಓಕೆ. ನೀರು ಪಾಡೋಡೆ ಎತ್ತು ಪಾಡೋಡ ಉಪ್ಪು ಯಾವೈತು. ಓಕೆ. ತಾರೈ ಮಾತ್ರನೇ ಅವೇ ಅರುಣ ಮಸಾಲೆದ ಪುಡಿ ಓಡು. ಓಕೆ. ಬೆಳ್ಳುಳ್ಳಿ ಪಾಡ್ರಂಡು ನಂದು ಬೆಳ್ಳುಳ್ಳಿ ಮಾಡೋದು ನನ್ನ ಬೆತ್ತದ ಅದನ್ನು ಪಾಡ್ರಂಡು ಕೊತ್ತಂಬರಿದ ಪೌಡರಾ. ಸೊ ಅರುಣದಕ್ಲ ಕೊತ್ತಂಬರಿದ ಪೌಡರ್ ನೀರು ಪಾಡ್ರಂಡು ಈಗ ಒಂಚೂರು ಅನ್ನ ನೀರು ಪಾಡೋದು. ಅರುಣ ಮಸಾಲೆ ಓಕೆ. ಸೊ ಅರುಣ ಮಸಾಲದಕ್ಕ ಚಿಕನ್ ಪೌಡರ್. ಚಿಕನ್ ಪೌಡರ್ ಓಕೆ.
ಸೊ ಒಂಜಿ ವೇಳೆ ಇಲ್ಲಡಿ ಏರಂಡ ಗೆಸ್ಟ್ ಬತ್ತರಂದಾಂಡ ರಪ್ಪ ಇಂದು ಪೂರ ಪೌಡರ್ಸ್ ಇತ್ತನಂದಾಂಡ ಇತ್ತು ಬೇಗ ಆಪುಲ ತಾರಾಯಿ ಕಡಿದು ಮಾಡ್ನ ಓಕೆ ಚೂರು ನೀರು ಕೂಡ ನೀರು ಕೊಡಿ ನೀವು ಚೂರು ಬೇಯ್ಯ ಬೇಯೋಡ ಮುಚ್ಚದ್ದಿಯೋಡ ಓಕೆ ಸೊ ಇಂದು ಪೂರ ಆಪಂಡ ಬೊಕ್ಕ ಪಾಡ್ರೆ ಓಕೆ ಸೊ ಫಾಸ್ಟ್ ಜಾನಾಗ ಐಕ್ ಪಾಡ್ನ ಸೊ ಇದು ಇನ್ ಕೇಸ್ ಇಂದುಲ್ಲ ಫಾಸ್ಟ್ ಆತುಂಡು ಮಶ್ರೂಮ್ ದಲ್ಲ ಫಾಸ್ಟ್ ಆಪುಂಡು ಇಂದುಲ್ಲ ಫಾಸ್ಟ್ ಆಪು ಬೇಗ ಬೇಗ ಆಪಿನ ಕಜ್ಜಿ ಬೇಗ ಬೇಗ ಅಪುನ ಕಜಿಪು ಒಂಜಿ ವೇಳೆ ಮಧ್ಯಾಹ್ನದ ಪೊರ್ತುಗು ರಪ್ಪ ಏರ್ಲ ಬತ್ತಂದ ಕೊರದು ಬಿಡು ಲೆತ್ತೆ ಅಂಚನೆ ರಡ್ಡ್ ನಮ್ನದ ಡಿಶ್ ಒಂಜಿಟ್ಟೆ ಐಲಕ ಆಪುಂಡು ಫಾಸ್ಟ್ ಫಾಸ್ಟ್ ಉಪ್ಪಾಡ್ಲಂಡು ಒಂದು ಲೆವೆಲ್ ಉಪ್ಪಾಡ್ಲ ಕರೆಕ್ಟ್ ಬಿಡ್ಲೆ ಸೊ ಉಪ್ಪಡಂತೂ ಫೇಮಸ್ ಆದು ಲರಪಂಡ ಓಕೆ ಸೊ ಐತೊಟ್ಟಿಗೆ ಅಪ್ಪಂಡ ಎಕಡ್ ಮಿಕ್ಸ್ ಮಲ್ತಿತ್ತಿನ ಇಂದು ಪಾಡ್ರತೆ ಅಂದ ಅಂದ ಓಕೆ ಸೊ ಇನ್ನೇನು ಲಾಸ್ಟಿಗೆ ಪಾಡ್ರ ಅಪ್ಪಂಡ ಇಂಕಿದ್ದಾದ ತಾರೈದ ಮಿಕ್ಸ್ ಮಲ್ತ್ ಮಿಕ್ಸಿಡ್ ಕಂಪ್ಲೀಟ್ ಗ್ರೈಂಡ್ ಮಲ್ತದಾದ ದೀದು ಪವೇನೆ ಪಾಡ್ರ ಅಂದ ಡೈರೆಕ್ಟ್ ಓಕೆ ಇದು ಸುಕ್ಕ ಲೆಕ್ಕನೆ ಬರೋದುಂಡಿತ್ತು ಅಪ್ಪಂಡ ಓಕೆ ಯಾವ ಆಫ್ ಮಲ್ಪನದೆ ಎಸ್ ಸೊ ಇದು ವನಸ್ಗ್ಲ ಲೈಕ್ ಹಾಕೊಂಡು ಐತೊಟ್ಟಿಗೆ ಬೇತೆ ಚಪಾತಿ ಚಪಾತಿ ಇಡ್ಲಿ ಚಪಾತಿ ಗೆಡ್ಡೆ ಹಾಕೊಂಡು ಅದೇ ಐಟ್ಲ ಸನ್ ಪ್ರೀಮಿಯಂ ದಕ್ಲ ಹೊಸಾತ್ ಚಪಾತಿದ ಹುಡಿ ಬೈದನು ಪೌಡರ್ ಬೈದಂಡು ಸನ್ ಪ್ರೀಮಿಯಂ ಆಟ ಪಂದು ಸೊ ಅವಲ್ಲ ಎತ್ತೊಟ್ಟಿಗೆ ಎಡ್ಡೆ ಬ್ಲೆಂಡ್ ಅವು ಐತೊಲ್ಲ ಈ ಚಪಾತಿದುಲ್ಲ ಪಾಡ್ದು ರೋಲ್ ಮಲ್ತದು ತಿನ್ನತ್ತೆ ಸೂಪರ್ ಕೋರಿದಾಗ ಹಚ್ಬಿಟ್ಟು ತಿನ್ಲೆಕ್ಕ ಕೋರ್ದ ಕಜ್ಪು ತಿನ್ಲಕ್ಕ ನಂದು ಕರೆಕ್ಟ್ ಸೋಯಾಬೀನ್ ಸುಕ್ಕ ಸೋಯಾಬೀನ್ದ ಸುಕ್ಕ ದಿಢೀರ್ ಸುಕ್ಕ ರೆಡಿ ಆಡದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ಸೊ ವೀಕ್ಷಕರೇ ಸೋಯಾಬೀನ್ ಪ್ರಿಯರಿಗೆ ಸೋಯಾಬೀನ್ ಅನ್ನು ದಿಢೀರಾಗಿ ಒಂದು ಸುಕ್ಕದ ರೀತಿಯಲ್ಲಿ ಮಾಡಿಕೊಂಡು ಸುಕ್ಕದ ರೀತಿಯಲ್ಲ ಸುಕ್ಕನೇ ಮಾಡಿಕೊಂಡು ತಿನ್ನಬೇಕಾದ್ರೆ ಯಾವ ರೀತಿ ಮಾಡ್ಕೊಳ್ಳುವ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ ಸೋಯಾಬೀನ್ ಸುಕ್ಕ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ನೆನೆಸಿದ ಸೋಯಾಬೀನ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ 4ರಿಂದ 5 ಎಸಳು ಬೆಳ್ಳುಳ್ಳಿ, ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟುಕೊಳ್ಳಿ. ಸೋಯಾ ಚಂಕ್ಸ್ ಬೆಂದ ನಂತರ ಅರುಣಾ ಚಿಕನ್ ಮಸಾಲ ಪುಡಿ ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ರುಬ್ಬಿದ ತೆಂಗಿನ ತುರಿ ಹಾಕಿ ಮಗಚುತ್ತಾ ಬೇಯಿಸಿ. ಈಗ ಆರೋಗ್ಯಭರಿತ ಸೋಯಾಬೀನ್ ಸುಕ್ಕ ಊಟದ ಜೊತೆಗೆ ಸವಿಯಲು ಬಲು ಚೆನ್ನ. ಸೊ ಇನಿತ್ತ ಎಂಕಲ್ನ ಅಡುಗೆ ಕೊಂಡಿ ದಿಢೀರ ಐನಂಚಿಂದ ಫಾಸ್ಟ್ ಫುಡ್ ಪಂಡ ಅವು ಫಾಸ್ಟ್ ಫುಡ್ ಅದು ಈಗ ಇಷ್ಟ ಜನ ಎಂಕಲ್ನ ಫಾಸ್ಟ್ ಫುಡ್ ನಮ್ಮ ಊರ್ದ ಫಾಸ್ಟ್ ಫುಡ್ ಇದು. ಸೊ ಟೇಸ್ಟ್ ತೂಕ ಪಂಡದೆ ಎಸ್. ಸೊ ಮಶ್ರೂಮ್ ಮಸಾಲ ಅಂದೆ ಓಕೆ ಎಸ್ ಮಶ್ರೂಮ್ ಯಾನೆ ಕಡೆ ಪಂಡ್ಲೆಕ್ಕ ಬೊಂಡಾಸ್ದ ಲುಕ್ ಕೊರೊಂದುಂಡು ಅತೆ ಕರೆಕ್ಟ್ ಆತುಂಡು ಈಗ ಮಸಾಲದ ಬ್ಲೆಂಡಿಂಗ್ಲ ಮಶ್ರೂಮ್ ಇರ್ ಪನ್ಲೆಕ್ಕನೆ ಆಯ್ತು ಉಲ್ಲ ಒಂಚೂರು ನೀರ್ದ ಪಸೆ ತಿಕ್ಕೊಂಡು ಆಯ್ತು ಒಟ್ಟಿಗೆ ಈ ಮಸಾಲ ಬ್ಲೆಂಡ್ ಆತಿ ನಡೆದಾಗ ಎಡ್ಡೆ ಟೇಸ್ಟ್ ಕೊರೋನು ಚಪಾತಿ ಎಂಗ್ಲ ಸಂತೋಷ್ ರೈಸ್ ಮಿಕ್ಸ್ದ ವನಸ್ದ ಒಟ್ಟಿಗೆ ಈರ್ ಮಲ್ಪು ನಂಚಿದ್ದ ಉಪ್ಪಡು ಒಂಜಿ ಬಾಟ್ಲಿ ಹಿಂಗೆ ಕೊರಿಯರ್ ಅಂದಾಂಡ ಮಧ್ಯಾಹ್ನ ಎಡ್ಡೆ ವನಸ್ ಅದೇ ಭಾರಿ ಶೋಕ ಆತಂದು ಸೂಪರ್. ಸೊ ಅಂಚಾದ ಉಪ್ಪುನಾಗ ಉಪ್ಪಡದ ಒಂಜಿ ಬಾಟ್ಲಿ ಕೊರ್ಪೆ ಅಂತ ಬಂತಾರೆ. ಸೊ ಆಯ್ತಾ ಒಟ್ಟಿಗೆ ಕುಡೊಂಜಿ ರೆಸಿಪಿಲಿ ರೆಡಿ ಮಲ್ತಿರ್ತಾರೆ ಅದೇ ಮಲ್ದಾರು ಸೋಯಾಬೀನ್ದ ಸುಕ್ಕ. ಸೊ ಈ ಕಡೆ ಪಂಡಾರು ಕೋರಿ ತಿನ್ಲೆಕ್ಕನೆ ಹಾಕೊಂಡು ಬಂದು ದತ್ತೊಂದು ವೆರಿ ನೈಸ್. ಇಂದೊಂಜಿ ಬೇತನೆ ಟೇಸ್ಟ್ ಕೊಂಡ ಇದು ಪರ್ಫೆಕ್ಟ್ ಡ್ರೈ ಲೆಕ್ಕ ಅದೇ ಕಂಪ್ಲೀಟ್ ಡ್ರೈ ಆದ ಕಾಯ್ದ ನೆತ್ತ ತಾರಾಯ್ದ ಒಂದು ಟೇಸ್ಟ್ದೊಟ್ಟಿಗೆ ಎಡ್ಡೆ ಬ್ಲೆಂಡಿಂಗ್ ಕಾಂಬಿನೇಷನ್ ಎಡ್ಡೆ ಉಂಟು. ಇದು ರಡ್ಡ್ ಡಿಶ್ ಇಲ್ಲ ವನಸ್ಸಿಗೆ ಭಾರಿ ಲೈಕ್ ಬಂದು ಅದೇ ಭಾರಿ ಖುಷಿ ಆಗಿದೆ. ಬೆಸ್ಟ್ ಟೇಸ್ಟ್ ಆ್ಯಂಡ್ ಸೂಪರ್ ಟೇಸ್ಟ್ ಈರೆಗೆ ಎಂಚಾಣಿ ಅಡಿಗೆ. ಸೊ ಎಂಕ್ಲ ಅಡಿಗೆ ಕೋಣಿಗೆ ಬರ್ತದ್ದು ರಡ್ಡ್ ಅಟಿಲ್ ಕಲ್ಪದ ಕೊರಿಯಾರು. ಸೊ ಈ ರೇಗ್ಲ ಖುಷಿ ಆಡದೆ ಎಂಕ್ಲೆಗ್ಲ ಮಸ್ತ್ ಖುಷಿ ಆಂಡ್ ಟ್ರೆಡಿಷನಲ್ ಸ್ಟೈಲ್ ಇಡ್ ಫುಡ್ ಪಂದು ಕೊರಿಯಾರು ಅವಲ ಫಾಸ್ಟ್ ಎಂಕ್ಲ ಫಾಸ್ಟ್ ಫುಡ್ ಇದು ಅದೇ. ಸೊ ಎಂಕ್ಲೆಗ್ಲ ಅಟಿಲ್ದ ಕೋಣಿಗೆ ಬರ್ತದ್ದು ಈ ರೆಸಿಪಿ ಪಂದು ಕೊರಿಯಾಡು ಎಂಕ್ಲೆಗ್ಲ ಮಸ್ತ್
ಮಸ್ತ್ ಖುಷಿಯಾಗಿ ಬಾರಿ ಬಿಂದಸ್ ಆದ ಪಾತ್ರೆ ಇದೆ. ಸೊ ಎಂಕಲ್ನ ಸೈಡ್ ಹಿಡ್ದು ಅಂಚನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಕಲ್ನ ಕಡೆ ಹಿಡ್ದು ಜಿಲ್ಲೆ ಕಾಣಿಕೆ ಅಂಚನೆ. ಸೊ ಈ ರೆಡ್ ರೆಸಿಪಿಗೆ ನಾನು ಎಕ್ಕಡೆ ದಿಂಚ ಪನೋದಿತ್ತು ಎಡ ಚಪಾತಿ ಇತ್ತು ನಂದ ಬಾರಿ ಲೈಕ್ ಆಯ್ತು ಬಂದು. ಸೊ ನೆಕ್ಸ್ಟ್ ಟೈಮ್ ಈ ರಿಂಚಿಂದ ರೆಸಿಪಿ ಮಲ್ಪರ ನಾನು ನೆಟ್ಟೆ ಚಪಾತಿ ಮಲ್ತು ಕನಲಿ ಸನ್ ಪ್ರೀಮಿಯಂ ಆಟದಕ್ಕಲ್ನ ಕಡೆ ಹಿಡ್ದು ಜಿಲ್ಲೆ ಕಾಣಿಕೆ ಆಯ್ತು. ಒಟ್ಟಿಗೆ ಶಶಿ ಸೋಪ್ ದಕ್ಕಲ. ಸೊ ಇರ್ಲ ಸುಮಾರು ವರ್ಷದ ಶಶಿ ಸೋಪ್ ಯೂಸ್ ಮಾಡ್ಕೊಂಡು ಇತ್ತರಂದಾಗ ಆಯ್ತು. ಒಟ್ಟಿಗೆ ನನ್ನ ಹೊಸತಾದ ಒಂದು ಪ್ರಾಡಕ್ಟ್ ಬೈದು ಶಶಿ ಪ್ಲಸ್ ಬ್ಯೂಟಿ ಸೋಪ್ ಬಂದು. ಸೊ ಅಂಚದಕ್ಕೆ ನಾಲ್ಕು ಕಡೆ ಹಿಡಿದಿಲ್ಲ ಒಂದು ಜಿಲ್ಲೆ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ನಕಲ್ನ ಕಡೆ ಹಿಡಿದಿಲ್ಲ ಒಂದು ಜಿಲ್ಲೆ ಕಾಣಿಕೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈರ್ನ ಆಶೀರ್ವಾದ ಏಪಲ್ ಒಪ್ಪಡು ಅದೇ. ಸೊ ಯಾನ್ ಎಂಚ ಅಡಿಗೆ ಒಂದು ಪರ್ಫೆಕ್ಟ್ ಕಲ್ಪುಲಕ್ಕೆ ತೋಜುಂಡೆ ಮಲ್ಪುಲಕ್ಕ ತೋಜುಂಡೆ ಅಡಿಗೆ ಮಲ್ಪುಲೆ ಇಂಕಲ ಸುಲಭ ಇಂದು ರೆಡ್ ಇಂಕ್ ಮಲ್ಪುಲೆ ಈಸಿ ಉಂಟು. ಸೊ ಇಂಚನೆ ನೆಕ್ಸ್ಟ್ ಟೈಮ್ ಬಂದಾಗ ಈ ರೆಡ್ ಈಸಿ ರೆಸಿಪಿ ತಂದು ಕೊರಪಾರ. ಓಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀಮತಿ ಪ್ರೇಮಲತಾ ಅವರು ಬಂದು ಈಸಿಯಾಗಿ ದಿಢೀರಾಗಿ ಆಗುವಂಥ ರೆಸಿಪಿಗಳನ್ನು ಹೇಳಿಕೊಟ್ರು, ಅದು ಕೂಡ ಹೆಲ್ದಿ ಆದಂಥ ಫುಡ್ಗಳು. ಸೊ ಇದೇ ರೀತಿ ನಿಮ್ಮಲ್ಲಿ ಏನಾದರೂ ಕೈರುಚಿ ಇದೆ ಅಂತ ಆದರೆ ನೀವು ನಮ್ಮ ಟಿವಿಯನ್ನು ಸಂಪರ್ಕಿಸಿ ನಿಮ್ಮ ಕೈರುಚಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಂದು ತೋರಿಸ್ಬೋದು. ಸೊ ಅದರ ಜೊತೆಗೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಹೆಲ್ದಿಯೆಸ್ಟ್ ಫುಡ್, ಟೇಸ್ಟಿಯೆಸ್ಟ್ ಫುಡ್ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.